ವಿಟ್ಲದ ಪೆರುವಾಯಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಪುನರ್ ಪ್ರತಿಷ್ಠಾ ಬಂದ ಬ್ರಹ್ಮಕಲಶಾಭಿಷೇಕ ಮಹೋತ್ಸವದ ಅಂಗವಾಗಿ ಮಹಿಳಾ ಸಮಾವೇಶ ನಡೆಯಿತು. ಈ ಸಂದರ್ಭ ಆಶೀರ್ವಚನ ನೀಡಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಸಾಧ್ವಿ ಮಾತಾನಂದಮಯಿ ಅವರು, ಪರಿಶುದ್ಧ ಮನಸ್ಸು ಇದ್ದಾಗ ಭಗವಂತನ ಅನುಗ್ರಹ ಲಭಿಸುತ್ತದೆ. ಸಂಪತ್ತಿನ ಜೊತೆಗೆ ಪರಮಾರ್ಥಿಕ ಚಿಂತನೆ ಇದ್ದಾಗ ಉತ್ತಮ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ತಾಯಿ ಸಮಾಜದ ಭದ್ರ ಬುನಾದಿಯಾಗಿದ್ದು, ದೇಶದ ಉನ್ನತಿ ಕುಟುಂಬದಿಂದ ಸಾಧ್ಯವಾಗುತ್ತದೆ. ಸಾತ್ವಿಕತೆಯ ಮೂಲಕ ಕುಟುಂಬ ವ್ಯವಸ್ಥೆಯಲ್ಲಿ ಸಂಸ್ಕಾರವನ್ನ ನೀಡುವ ಕಾರ್ಯ ಮಾತೃಶಕ್ತಿಗಿದೆ. ಮಕ್ಕಳಲ್ಲಿ ಮಮತೆ ಇರಬೇಕು ಹೊರತು ವಾತ್ಸಲ್ಯವಲ್ಲ ಎಂದು ಹೇಳಿದ್ರು. ಮನುಷ್ಯ ಕನ ಕಟ್ಟುನೆ ಸಹಜಗೆ. ಆ ಕನ ನಂಗೆ ನನ್ನ ಸಾವುಡುಂದಾಣ ನಂಗೆ ತೋಜಿದ ಬರಡುಂದಾಣ ಆಯ್ತ ಪಿರವು ಮಹತ್ ಸಾಧನೆ ಬೋಡಿಗೆ ಅಂಚಿನ ಸಾಧನೆದ ಒಂದು ಪ್ರತಿಫಲ ಇನಿ ನಮ್ಮ ಮೂಲತ್ತು ಒಂದಿಲ್ಲ. ಐಕೆ ಪನ್ಪೇರು ಮನೋಸಂಕಲ್ಪ ಅಂದ್ ಮನೋಸಂಕಲ್ಪ ಏಪ ದೃಢವಾದ ಪುಣ ಅಲ್ಪ ಆಯ್ತ ಪ್ರತಿಫಲ ಅವು ಯಶಸ್ಸಾಪುಣು ಒಂದು ಆ ಕಾರ್ಯ ಯಶಸ್ಸಾಪುಣು ಒಂದು ಮನೋಸಂಕಲ್ಪ ಪಣ್ಣ ಒಂಜಿ ಎಡ್ಡೆ ರೀತಿದ ಅವು ಸಂಪತ್ತು ಅಂದ ನಮ್ಮ ಪನೋಲಿ ಆ ಸಂಕಲ್ಪ. ಕಾರ್ಯಕ್ರಮದಲ್ಲಿ ಸವಿತಾ ಅಡ್ವಾಯಿ ಅವರ ಗಾದೆ ಗೊಂಚಲು ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ಅಲಂಗಾರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಮೊಕ್ತೇಸರರಾದ ಪದ್ಮಿನಿ ರಾಮ್ಭಟ್ ಅಲಂಗಾರು, ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಜಯಶ್ರೀ ಕೊಡಂದೂರು, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶೈಲಜಾ ಕೆಟಿ ಭಟ್, ಮಾಣಿಲ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸೇವಾ ಸಮಿತಿ ಅಧ್ಯಕ್ಷೆ ವನಿತಾ ವಿ ಶೆಟ್ಟಿ, ಒಡಿಯೂರು ಶ್ರೀ ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರದ ಅಧ್ಯಕ್ಷೆ ಸರ್ವಾಣಿ ಪಿ ಶೆಟ್ಟಿ, ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷೆ ಮೀರಾ ಆಳ್ವಾ, ಕೇಪು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಯಶಸ್ವಿನಿ ಭಟ್ನೆಕ್ಕರೆ, ವಿಶ್ವ ಹಿಂದೂ ಪರಿಷತ್ ಮಾತೃಮಂಡಳಿ ಪೈವಳಿಕೆ ವಲಯ ಕಂಡ ಸಮಿತಿ ಅಧ್ಯಕ್ಷೆ ಕಮಲಾ ಟೀಚರ್, ಸವಿತಾ ಎಸ್ ಭಟ್ ಅಡ್ವಾಯಿ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.